ಒಂದೆಡೆ ಮಳೆಯ ಸಿಂಚನ, ಮತ್ತೊಂದೆಡೆ ಯುವ ಜನರ ಸಂಭ್ರಮದ ಓಕುಳಿ. ಕೆಸರು ಗದ್ದೆಯನ್ನೇ ಕ್ರೀಡಾಂಗಣವಾಗಿ ಮಾಡಿಕೊಂಡ ಮಕ್ಕಳು, ಯುವಕರು, ಹಿರಿಯರು ವಾಲಿಬಾಲ್, ಕಬಡ್ಡಿ, ಹಗ್ಗ ಜಗ್ಗಾಟ ಹೀಗೆ ಗ್ರಾಮೀಣ ಆಟಗಳ ಸಡಗರಕ್ಕೆ ಸಾಕ್ಷಿಯಾಯಿತು ಮಂಜೇಶ್ವರದ ಪಾತೂರು ಕಟ್ಟೆಯ ಗದ್ದೆ. ಆಟಿ ತಿಂಗಳ ಸಂಭ್ರಮವನ್ನ ಇನ್ನಷ್ಟು ವಿಶೇಷವಾಗಿಸಿತು ತುಳುನಾಡ ಆಟಿಡೊಂಜಿ ದಿನ ಕೆಸರುಗದ್ದೆ ಆಟದ ಸೊಬಗು. ಕೆಸರಿನ ಮಧ್ಯೆ ಜಾರುತ್ತಾ ಬೀಳುತ್ತಾ ಮತ್ತೆ ಎದ್ದು ಓಡುತ್ತಾ ಸಂಭ್ರಮಿಸಿದ ಯುವ ಪಡೆ. ಅವರ ಸಂಭ್ರಮಕ್ಕೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ ಹಿರಿಯರು. ಕೆಸರಿನಲ್ಲೇ ಮಿಂದೆದ್ದ ಪುಟಾಣಿಗಳು. ಮೊಬೈಲ್ ಪರದೆಯಿಂದ ಹೊರಬಂದು ಪ್ರಕೃತಿಯ ಮಡಿಲಲ್ಲಿ ಮನಬಿಚ್ಚಿ ಆಟವಾಡಿದ ಯುವಜನರು. ಇವೆಲ್ಲ ಆಟಿಡೊಂಜಿ ದಿನದ ಖುಷಿಯನ್ನ ಮತ್ತಷ್ಟು ಹೆಚ್ಚಿಸಿತು. ಮಂಜೇಶ್ವರದ ಪಾತೂರು ಶ್ರೀ ಸೂರ್ಯೇಶ್ವರ ದೇವಸ್ಥಾನದ ಕಟ್ಟೆಯ ಗದ್ದೆಯಲ್ಲಿ ನಡೆದ ಈ ವಿಶಿಷ್ಟ ಕಾರ್ಯಕ್ರಮ ಗ್ರಾಮೀಣ ಬದುಕಿನ ಸೊಬಗನ್ನ ಮತ್ತೆ ನೆನಪಿಸಿತು. ನಿಧಿ ಶೋಧನೆ ಸೇರಿದಂತೆ ಹಲವು ಸಾಂಪ್ರದಾಯಿಕ ಹಾಗೂ ಮನರಂಜನಾ ಆಟಗಳು ಕ್ರೀಡಾಭಿಮಾನಿಗಳ ಗಮನವನ್ನ ಸೆಳೆದವು. ವಯಸ್ಸಿನ ಭೇದವಿಲ್ಲದೆ ಮಕ್ಕಳು, ಮಹಿಳೆಯರು, ಯುವಜನರು ಮತ್ತು ಹಿರಿಯರು ಭಾಗವಹಿಸಿ ಕಾರ್ಯಕ್ರಮದ ರಂಗನ್ನ ಹೆಚ್ಚಿಸಿದ್ರು. ಆಟದ ಜೊತೆಗೆ ಆಟಿ ತಿಂಗಳ ವಿಶೇಷ ಖಾದ್ಯಗಳ ಸವಿಯೂ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಗ್ರಾಮೀಣ ಸಂಸ್ಕೃತಿ, ಕೃಷಿ ಪರಂಪರೆ ಮತ್ತು ನಮ್ಮ ನೆಲದ ಆಟಗಳನ್ನ ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಧ್ವಜಾರೋಹಣ, ಭೂಮಿಗೆ ಹಾಲು ಅರ್ಪಿಸುವ ಸಂಪ್ರದಾಯದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪಾತೂರು ಶ್ರೀ ಸೂರ್ಯೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಲಕ್ಷ್ಮೀನಾರಾಯಣ ಭಟ್, ಟ್ರಸ್ಟ್ ಅಧ್ಯಕ್ಷರಾದ ರವೀಂದ್ರನಾಥ ಆಳ್ವ ಮಲಾರುಬೀಡು, ಮುಕ್ತೇಸರರಾದ ಮಂಜುನಾಥ್ ಶೆಟ್ಟಿ ಬಾಕ್ರಬೈಲು ಧರ್ಮಚಾವಡಿ ಮನೆ, ಪವಿತ್ರಪಾಣಿ ಪಿ ಕುಶಲಕುಮಾರ ಪಾತೂರಾಯ, ಊರಿನ ಹಿರಿಯರಾದ ಮಹಾಬಲ ಶೆಟ್ಟಿ, ಸಂಜೀವ ಶೆಟ್ಟಿ ಮಜಂದೂರು, ವಿದ್ಯಾನಂದ ಸಾಮಾನಿ, ಜನಾರ್ದನ ಪೂಜಾರಿ ಬೆದಮಲೆ ಮತ್ತಿತರರು ಉಪಸ್ಥಿತರಿದ್ದರು. ಆಧುನಿಕ ಬದುಕಿನ ವೇಗದಲ್ಲಿ ಮರೆಯಾಗ್ತಾ ಇರುವ ಕೃಷಿ ಸಂಸ್ಕೃತಿ, ಮರೆತು ಹೋಗ್ತಾ ಇರುವ ಗ್ರಾಮೀಣ ಆಟಗಳು, ಅವುಗಳನ್ನ ಮತ್ತೆ ಜೀವಂತಗೊಳಿಸುವ ಪ್ರಯತ್ನವೇ ಈ ಕೆಸರುಗದ್ದೆ ಆಟ. ಕೆಸರಿನಲ್ಲಿ ಮಿಂದೆದ್ದ ಈ ಸಂಭ್ರಮ ಕೇವಲ ಆಟವಲ್ಲ, ಅದು ನಮ್ಮ ನೆಲ, ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಸುಂದರ ಹಬ್ಬ. ಮಳೆಯ ನಡುವೆ ಮೂಡಿದ ಈ ಆಟಿಡೊಂಜಿ ದಿನ ಕಾರ್ಯಕ್ರಮ ಮತ್ತೊಮ್ಮೆ ತುಳುನಾಡಿನ ಸಂಸ್ಕೃತಿಯ ವೈಭವವನ್ನು ಅನಾವರಣಗೊಳಿಸಿತು.